ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಪರಿಸರ ಪ್ರಶಸ್ತಿ ಪುರಸ್ಕೃತರು ಮಾಧವ್ ಉಳ್ಳಾಲ್ರನ ಸಹಕಾರಡು ಸೋಮೇಶ್ವರ ದೇವಸ್ಥಾನದ ಎದುರು ಪರಿಸರಡು ಬಿಲ್ವಪತ್ರೆ ಅಶ್ವಥ ಬೊಕ್ಕ ಬೇತೆ ಬೇತೆ ದೈಕ್ಲೆ ನಡೆದು ವನ ಮಹೋತ್ಸವವನ್ನು ಬುಧವಾರ ಕಾಣೆ ನಡೆಪಾಯಿರು. ಒಂಜಿ ದೈ ನಡ್ನ ಅವೆರ್ದು ಅವ್ಯೇತೋ ಜೀವನೆಗೆ ಪ್ರಯೋಜನ ಆಪುಂಡು ಅಂಚಿತ್ತಿ ಎಡ್ಡೆ ಬೇಲೆನು ಜಿಲ್ಲಾ ಗೃಹರಕ್ಷಕ ದಳದಕ್ಲು ಜಿಲ್ಲಾ ಸಮಾದೇಷ್ಟೇರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರನ ಮುತಾಲಿಕೆಡು ದೇವಸ್ಥಾನ ಪರಿಸರಡು ಮಲ್ತೊಂದುಲೇರು ಪಂಡದು ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪಕರು ರಮನಾಥ್ ಬಂಗೇರು ತೆರಿಪಾಯರು. ಒಂದು ಗಿಡವನ್ನು ನೆಟ್ಟರೆ ಅದರಲ್ಲಿ ಹಲವಾರು ಜೀವ ಸಂಕುಲಗಳಿಗೆ ಕೂಡ ಅದರ ಪ್ರಯೋಜನವನ್ನು ಪಡೆಯುತ್ತಾ ಇದೆ. ಆದ್ದರಿಂದ ನಮ್ಮ ಕಮಾಂಡೆಂಟ್ರವರು ಹಾಗೆ ಮಾಧವಳ್ಳರವರು ಮಾಡುವಂಥ ಈ ವೃಕ್ಷ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಇತರ ಜೀವ ಸಂಕುಲಗಳಿಗೂ ಕೂಡ ಒಂದು ವಾಸಿಸುವಂಥ ಅದರ ಪ್ರಯೋಜನವನ್ನು ಪಡೆಯುವಂಥ ಸಾಮರ್ಥ್ಯವನ್ನು ಕೂಡ ಅವರು ಕಲ್ಪಿಸಿ ಕೊಟ್ಟಂತಾಗ್ತದೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈಗಾಗಲೇ ಈ ವೃಕ್ಷವನ್ನು ನೆಡಲಿಕ್ಕೆ ಕಾತರಾಗಿ ನಿಂತಿರುವಂಥ ಎಲ್ಲ ಇವರಿಗೆ ಹೋಮ್ ಗಾರ್ಡ್ಸ್ಗಳಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ದೇವಸ್ಥಾನ ಪರಿಸರಡು ಬಿಲ್ವಪತ್ರೆ ಬೊಕ್ಕ ಬೇತೆ ಬೇತೆ ದೈ ನಡ್ಪನ ಯೋಜನೆ ಪಾಡುಂದ ಕರಿ ವರ್ಷ ತೋಕೋಡುದ ಸೆಬೆಸ್ಟಿಯನ್ ಚರ್ಚ್ ಪರಿಸರಡು ದೈಕ್ಲೆ ನಡೆದಿದ್ದ. ಈ ವರ್ಷ ದೇವಸ್ಥಾನ ಪರಿಸರ ನಡೆದುಲ್ಲ ಪಂಡದು ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಮುಂಚೂಣಿಯಲ್ಲಿ ನಿಂತು ಪ್ರತಿ ವರ್ಷ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಧವ್ ಉಳ್ಳಾಳ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬ ಗೃಹ ರಕ್ಷಕರಿಗೆ ಒಂದು ಗಿಡ ಅನ್ನುವ ಯೋಜನೆಯೊಂದಿಗೆ ಪ್ರತಿ ವರ್ಷ ಒಬ್ಬ ಗೃಹ ರಕ್ಷಕರು ಒಂದು ಗಿಡ ನಟ್ಟು ಬೆಳೆಸಬೇಕು ಅನ್ನುವ ಉದ್ದೇಶದಿಂದ ನಾವು ಈ ಆಂದೋಲನವನ್ನು ನಡೆಸ್ತಾ ಇದ್ದೇವೆ. ಮಾಧವ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕಚೇರಿಯಲ್ಲಿ ನಾವು ನಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ 15 ಘಟಕಗಳಲ್ಲಿಯೂ ಸಹ ಸುಮಾರು ಒಟ್ಟು 1,000 ಹೋಮ್ ಗಾರ್ಡ್ಸ್ ಇದ್ದಾರೆ. ವರ್ಷಕ್ಕೆ 1,000 ಗಿಡದಂತೆ ನಿರಂತರವಾಗಿ ವನಯಜ್ಞ ಅಂತ ಹೇಳ್ತೇವೆ ನಾವು. ಅಂದರೆ ಗಿಡ ನಟ್ಟು ಪರಿಸರವನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಪರಿಸರಕ್ಕೆ ಪೂರಕವಾಗಿ ಬದುಕುವುದನ್ನು ನಾವು ಕಲಿಬೇಕು. ಮಾಧವರು ಹೇಳಿದಾಗೆ ನಾವು ಕಳೆದ ಬಾರಿ ಇಲ್ಲಿ ಚರ್ಚ್ನಲ್ಲಿ ಮಾಡಿದ್ವಿ, ಈ ಬಾರಿ ದೇವಾಲಯದಲ್ಲಿ, ಮುಂದಿನ ಬಾರಿ ಮಸೀದಿಯಲ್ಲಿ. ನಮ್ಮ ಗೃಹ ರಕ್ಷಕರು ಅಂದರೆ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು, ಎಲ್ಲ ವೃತ್ತಿಯ ಜನರು ಇಲ್ಲಿ ಇರ್ತಾರೆ. ಅದೇ ರೀತಿ ಎಲ್ಲ ಧರ್ಮದ ಶಾಲಾ ಕಾಲೇಜುಗಳಲ್ಲಿ, ಸ್ಮಶಾನಗಳಲ್ಲಿ, ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ ಎಲ್ಲ ಕಡೆ ಗಿಡ ನೆಟ್ಟು ಪೋಷಿಸುವಂಥ ಒಂದು ವಿಶೇಷವಾದಂಥ ಹೊಣೆಗಾರಿಕೆ ನಮಗೆ ಇದೆ. ನಿಷ್ಕಾಮ ಸೇವೆ ಸಲ್ಲಿಸುವ ನಾವು ಗೃಹ ರಕ್ಷಕರು ಇತರರಿಗೆ ಮಾದರಿಯಾಗಿರಬೇಕು. ಕಾಕಿ ಬಟ್ಟೆಯನ್ನು ಹಾಕಿಕೊಂಡಿರುವಾಗ ಸಮಾಜ ಗಮನಿಸ್ತಾ ಇದೆ. ನಾವು ಮಾಡುವ ಕೆಲಸವನ್ನು ನೋಡಿ ಇತರರು ಅದರಿಂದ ಪ್ರೇರೇಪಿತರಾದರೆ ನಮಗೆ ಅದರಷ್ಟು ದೊಡ್ಡ ಪುಣ್ಯ ಬೇರೆ ಯಾವುದೂ ಇಲ್ಲ. ಈ ದಿವಸ ಶ್ರೀ ಸೋಮನಾಥೇಶ್ವರ ದೇವಾಲಯದ ಆವರಣದಲ್ಲಿ ನಮಗೆ ಬಿಲ್ವಪತ್ರೆ ಹಣ್ಣಿನ ಗಿಡಗಳನ್ನು ನೆಡಲಿಕ್ಕೆ ನಮಗೆ ಅವಕಾಶ ನೀಡಿದ್ದಕ್ಕಾಗಿ ಗೃಹ ರಕ್ಷಕರ ಇಲಾಖೆಯ ವತಿಯಿಂದ ನಾನು ಆಭಾರಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಸಹ ನಾವು ಜಿಲ್ಲೆಯಾದ್ಯಂತ ಈ ಆಂದೋಲನವನ್ನು ಮುಂದುವರಿಸಲಿದ್ದೇವೆ. ಸ್ವಾಮಿ ಸೋಮನಾಥೇಶ್ವರ ನಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಮತ್ತು ಜಗತ್ತಿಗೆ ಶಾಂತಿಯನ್ನು ನೀಡಲಿ ಅಂತೇಳಿ ಹಾರೈಸ್ತೇನೆ. ಜೈ ಹಿಂದ್. ದೇವಸ್ಥಾನ ಪರಿಸರಗ ಬಿಲ್ವಪತ್ರೆ ಅಶ್ವಥ ದೈಕ್ಲು ಬೊಕ್ಕ ಪೂತ ದೈಕ್ಲು ಎಡ್ಡೆ ಅವೆಟ್ಲ ಬಿಲ್ವಪತ್ರೆ ಶಿವಪೂಜೆಡು ಮಲ್ಲ ಮಹತ್ವವನ್ನು ಪಡೆತನ ಪಡೆದು ಪರಿಸರ ಸಂರಕ್ಷಣದ ಬಗೆದು ಮಾಧವ್ ಉಳ್ಳಾಲ್ ಮಾಹಿತಿ ಕೊರಿಯರು. ಪ್ರಕೃತಿಯಲ್ಲಿ ಬೆಟ್ಟ, ಗುಡ್ಡ, ನದಿ, ತೊರೆ ಎಲ್ಲವನ್ನು ಕೂಡ ಮನುಷ್ಯ ಪ್ರೀತಿಸಿದಾಗ ಇದು ನಮ್ಮನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುತ್ತೆ. ಮುಂದಿನ ಪೀಳಿಗೆಗೆ ಅದು ಜೀವನಕ್ಕೆ ಒಂದು ದಾರಿಯಾಗತ್ತೆ. ಭೂಮಿ ಅತ್ಯಂತ ಸ್ವಚ್ಛವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಆಗಬೇಕಿದ್ರೆ ಅದು ನಾವು ಈಗಲೇ ಈ ಭೂಮಿಯ ಸ್ವಚ್ಛತೆ ಮತ್ತು ಹಸಿರೀಕರಣದ ಮುಖಾಂತರ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕು. ಇಲ್ಲಿ ಈ ಇಡೀ ವಿಶ್ವದ ಭೂಮಿ ಇವತ್ತು ಏನಾಗಿದೆ ಅಂದರೆ ಕಲುಷಿತಗೊಂಡಿದೆ. ಇದನ್ನು ಮನುಷ್ಯನೇ ಮಾಡಿರುವಂಥದ್ದು. ಇದನ್ನು ಸಮತೋಲನದ ಸ್ಥಿತಿಗೆ ತರಬೇಕಿದ್ರೆ ಮನುಷ್ಯ ಈಗಲೇ ಎಲ್ಲ ರೀತಿಯಲ್ಲಿ ಕೂಡ ಸ್ವಚ್ಛತೆ ಮತ್ತು ಹಸಿರೀಕರಣಕ್ಕೆ ತೊಡಗಿಕೊಳ್ಬೇಕು.
ಇವತ್ತು ಜಿಲ್ಲಾ ಕಮಾಂಡೆಂಟ್ ಅವರ ನೇತೃತ್ವದಲ್ಲಿ ಸೋಮನಾಥನ ಸನ್ನಿಧಿಯಲ್ಲಿ ಬಿಲ್ವಪತ್ರೆಯನ್ನು ನೆಟ್ಟು ಪೋಷಣೆ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಶ್ಲಾಘನೀಯ. ಬಿಲ್ವಪತ್ರೆಯ ಮಹತ್ವ ಶಿವನಿಗೆ ಅರ್ಪಣೆ ಮಾಡುವುದು ಬರೀ ಒಂದು ಬಿಲ್ವಪತ್ರದ ಮೂಲಕ, ಒಂದು ಎಲೆಯನ್ನು ಕೂಡ ಅರ್ಪಣೆ ಮಾಡಿದರೂ ಕೂಡ ಶಿವನ ಸಾನ್ನಿಧ್ಯಕ್ಕೆ ನಾವು ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವಂಥದ್ದು. ಮತ್ತು ಅದರಿಂದ ಸಿಗುವಂತಹ ಒಂದು ಫಲ 100 ಕಾಲ ನಾವು ಏನು ಪೂಜೆಯನ್ನು ಮಾಡ್ತೇವೆ ಬರೀ ಒಂದು ಎಲೆಯ ಮುಖಾಂತರ ನಾವು ಅರ್ಪಣೆ ಮಾಡಿದರೆ ಅದು ನಮಗೆ ಸಿಗುವಂಥದ್ದು. ನಮ್ಮ ಕಷ್ಟ ಕಾಲದಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ಒಂದು ಬಿಲ್ವಪತ್ರವನ್ನು ಅರ್ಪಣೆ ಮಾಡಿದರೆ ನಮಗೆ ಸಿಗುವಂಥ ಪುಣ್ಯದ ಫಲ ಭಾಳ ದೊಡ್ಡದು. ಅದೇ ಕಾರಣಕ್ಕಾಗಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರ ನೇತೃತ್ವದಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ಇವತ್ತು ಬಿಲ್ವಪತ್ರೆಯನ್ನು ನೆಡುವ ಮೂಲಕ ವೃಕ್ಷ ಸಂರಕ್ಷಣೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ಅತ್ಯುತ್ತಮ ಕಾರ್ಯ. ಬಿಲ್ವಪತ್ರ ಅಶ್ವಥ ನೇರಳೆ ಬೊಕ್ಕ ಪೊಸ ದೈಕ್ಲೇನು ದೇವಸ್ಥಾನದ ಎದುರು ಪರಿಸರ ನಡೆಯರು. ಶಿವಭಕ್ತ ವೃಂದದ ಸದಸ್ಯರು ಹರೀಶ್, ಉಳ್ಳಾಲ ಘಟಕದ ಗೃಹ ರಕ್ಷಕಿಯರು ಸುನಿಲ್ ಪೂಜಾರಿ, ಸವೇರಾ ಡಿಸೋಜ, ಧನಂಜಯ್, ಸಂತೋಷ್, ಖಾಲಿದ್, ಸೆಲೆಸ್ಟಿನ್, ರೇಖಾ, ಪುಷ್ಪಲತಾ, ಯಶವಂತಿ, ದಿವಾಕರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು.